ತಾಲೂಕು ಶಿಕ್ಷಣ ಇಲಾಖೆ ಶಿಕ್ಷಣಾಧಿಕಾರಿಗಳ ಕಚೇರಿ ಬಂಟ್ವಾಳ ಬೊಕ್ಕ ಸರ್ಕಾರಿ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆ ಕಲ್ಲರಕೋಡಿ ಎನ್ನುತ್ತಾ ಒಟ್ಟು ಸೇರಿಕೆಡು ಬಂಟ್ವಾಳ ತಾಲೂಕು ಮಟ್ಟದ ಯೋಗಾಸನ ಸ್ಪರ್ಧೆ 2023 ಗುರುವಾರ ನಡೆದನು. ನರಿಂಗಾನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಜ್ಯೋತಿ ಡಿಸೋಜಾ ಕಾರ್ಯಕ್ರಮವನ್ನು ತುಡರ್ ಬೆಳಗಾದು ಉದಿಪನ ಮಲ್ದದು ಯೋಗರ್ದು ಶರೀರಡುಪ್ಪನ ಸೀಕುಲು ದೂರ ಆಪ್ನತ ಒಟ್ಟಿಗೆ ಮಾನಸಿಕ ಬೊಕ್ಕ ಶಾರೀರಿಕ ನೆಮ್ಮದಿ ಅಂಚನೆ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಪಂಡ ತೆರಪಾಯರು. ಬಂಟ್ವಾಳ ತಾಲೂಕಿನ ಕಲ್ಲರಕೋಡಿ ಶಾಲೆಯಲ್ಲಿ ಯೋಗಾಸನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಹಲವಾರು ಶಾಲೆಯ ಮಕ್ಕಳುಗಳು ಬಂದು ಭಾಗವಹಿಸುತ್ತಿದ್ದು ಮಕ್ಕಳ ಮನಸ್ಸಿಗೆ ಒಂದು ತೃಪ್ತಿ ಅನಿಸುವ ಒಂದು ಯೋಗಾಸನವನ್ನು ಈ ಶಾಲೆಯಲ್ಲಿ ಏರ್ಪಡಿಸಲಾಗಿದೆ. ಯೋಗಾಸನ ಎಂಬುದು ಒಂದು ಹವ್ಯಾಸವಾಗಿದೆ. ಯೋಗ ಮಾಡುವುದರಿಂದ ನಮ್ಮ ಮನಸ್ಸಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಹಾಗೂ ರೋಗವನ್ನು ದೂರ ಮಾಡುತ್ತದೆ ಹಾಗೂ ಹೆಚ್ಚಿನ ಇಲ್ಲಿ ಬಂದಿರುವ ಎಲ್ಲ ಶಾಲಾ ಮಕ್ಕಳಿಗೂ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಬಂಟ್ವಾಳ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ನವೀನ್ ಪಿಎಸ್, ಬಂಟ್ವಾಳ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ವಿಷ್ಣು ನಾರಾಯಣ್ ಹೆಬ್ಬಾರ್, ನರಿಂಗಾನ ಪಂಚಾಯತ್ ಸದಸ್ಯರು ಮುರಳೀಧರ್ ಶೆಟ್ಟಿ ಮೋರ್ಲಾ, ಶ್ರೀಮತಿ ಸಾಬಿರಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಜನಿ, ವಿಟ್ಲ ಅಧ್ಯಾಪಕ ಸಹಕಾರ ಸಂಘದ ಉಪಾಧ್ಯಕ್ಷರು ರಾಜೇಂದ್ರ ರೈ, ಬಂಟ್ವಾಳ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ರತ್ನಾವತಿ, ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಇಂದು ಶೇಖರ್, ಎಸ್ಟಿಎಂಸಿ ಪ್ರಾಥಮಿಕ ವಿಭಾಗದ ಅಧ್ಯಕ್ಷರು ಅಬ್ದುಲ್ ರಜಾಕ್, ಸದಸ್ಯರು ಅಶ್ರಫ್, ರೋಮ್ರಿಕ್ ಡಿಸೋಜಾ, ಬೋಳ, ಗಂಗಾಧರ್ ಶೆಟ್ಟಿ, ನೆತ್ತಿಲಕೋಡಿ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲರಕೋಡಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಕಲ್ಲರಕೋಡಿಯ ಆಶ್ರಯದಲ್ಲಿ ನಮ್ಮ ಬಂಟ್ವಾಳ ತಾಲೂಕಿನ ಪ್ರಾಥಮಿಕ ಶಾಲೆಗಳ ಯೋಗಾಸನ ಸ್ಪರ್ಧೆ ನಡೀತಾ ಇದೆ. ಇದರಲ್ಲಿ ಸುಮಾರು 186 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ನಾಳೆ ಈ ಒಂದು ಪ್ಲೇಸ್ನಲ್ಲಿ ಈ ಸ್ಥಳದಲ್ಲಿಯೇ ಪ್ರೌಢಶಾಲೆಯ ಬಾಲಕ ಬಾಲಕಿಯರಿಗೆ ಈ ಒಂದು ಯೋಗಾಸನ ಸ್ಪರ್ಧೆ ನಡೀತದೆ. ಅತ್ಯಂತ ಉತ್ತಮ ರೀತಿಯಲ್ಲಿ ಸಂಘಟನೆಯನ್ನು ಎರಡೂ ಶಾಲೆಯವರು ನಡೆಸ್ತಾ ಇದ್ದಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಕೂಡ ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಅಭಿನಂದಿಸುತ್ತೇನೆ. ಧನ್ಯವಾದಗಳು. ದಿನಾಂಕ 17/8/2023 ಹಾಗೂ 18/8/2023
ಸರ್ಕಾರಿ ಪ್ರೌಢಶಾಲೆ ಕಲ್ಲರಕೋಡಿಯಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಯೋಗಾಸನ ಸ್ಪರ್ಧೆಯು ನಡೀತಾ ಇದೆ. ಇವತ್ತು ಪ್ರಾಥಮಿಕ ಶಾಲಾ ಯೋಗಾಸನ ಸ್ಪರ್ಧೆ ನಡೀತಾ ಇದೆ. ಸುಮಾರು 200 ವಿದ್ಯಾರ್ಥಿಗಳು, ಬಂಟ್ವಾಳ ತಾಲೂಕಿನ 200 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ನಾಳೆ ಸುಮಾರು 150 ಮಕ್ಕಳು ಇದರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈ ಒಂದು ಇಡೀ ಕಾರ್ಯಕ್ರಮದ ಪ್ರಾಯೋಜಕವನ್ನು ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ನವರು ವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳು ಹಾಗೂ ಈ ಒಂದು ಅವಕಾಶವನ್ನು ನಮಗೆ ಕೊಟ್ಟಂತಹ ನಮ್ಮ ಇಲಾಖೆಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯರು ಮೀರಾ ಎಂಬಿ ಸಭೆ ನಿಂತ್ಕೊಂಡರು. ದೈಹಿಕ ಶಿಕ್ಷಣ ಶಿಕ್ಷಕಿಯರು ಪ್ರಭಾಕರ್ ಜೋಗಿ ಸಭೆ ಸ್ಥಾರಿಕೆ ಮಾಡಿದರು. ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯರು ಸೀಮಾ ಮರಿಯಾ ಡಿಸೋಜಾ ಸೊಲ್ಮೆ ಸಂದಾಯರು.